ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆಗೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ. ಹಾಲೆಮರದ ಕಷಾಯ ಕುಡಿದು ಸರ್ವರೋಗದಿಂದ ವರ್ಷವಿಡೀ ದೂರವಿದ್ರೆ, ಇನ್ನೊಂದೆಡೆ ಅಗಲಿದ ಪಿತೃಗಳಿಗೆ ತರ್ಪಣ ಬಿಡುವ ಧಾರ್ಮಿಕ ವಿಧಿವಿಧಾನಕ್ಕೆ ವಿಶೇಷ ಮಹತ್ವ. ಈ ವಿಶೇಷ ದಿನದಲ್ಲಿ ಕೇರಳ ಸಮಾಜ ಕೂಡ ತುಳುನಾಡಿನಲ್ಲಿ ಮೊದಲ ಬಾರಿ ಪಿತೃಗಳಿಗೆ ತರ್ಪಣ ಬಿಟ್ಟಿದ್ದಾರೆ. ಹೌದು, ಕೇರಳದಿಂದ ಕರಾವಳಿಗೆ ಬಂದು ನೆಲೆಸಿರುವ ನೂರಾರು ಮಂದಿ ಇಷ್ಟರವರೆಗೆ ಕರಾವಳಿಯ ಪದ್ಧತಿಯಂತೆ ತರ್ಪಣ ಬಿಡುತ್ತಿದ್ರು. ಆದರೆ ಇದೇ ಮೊದಲು ಕೇರಳ ಸಮಾಜಂ ಸಂಸ್ಥೆ ಕೇರಳದಿಂದ ನುರಿತ ತಂತ್ರಿಗಳನ್ನು ಕರೆಸಿ ಅಲ್ಲಿನ ಪದ್ಧತಿಯಂತೆ ವಿಧಿವಿಧಾನಗಳನ್ನು ನಡೆಸಿ ಅಗಲಿದ ಪಿತೃಗಳಿಗೆ ತರ್ಪಣ ಬಿಡಲಾಯಿತು. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ನಡೆದ ಬಲಿತರ್ಪಣಂನಲ್ಲಿ ಸುಮಾರು 70ಕ್ಕೂ ಅಧಿಕ ಕುಟುಂಬ ಈ ವಿಧಿವಿಧಾನದಲ್ಲಿ ಪಾಲ್ಗೊಂಡು ತರ್ಪಣ ಬಿಡುವ ಮೂಲಕ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸಿದರು. ಅಮಾವಾಸ್ಯೆ ದಿವಸ ಒಳ್ಳೆಯ ಮಲ್ಪೆಯ ಸಮುದ್ರ ಕಿನಾರೆಯಲ್ಲಿ ಪಿತೃಪಕ್ಷ ಆಗಿ ಕಾರಣ ಪಿತೃದವರಿಗೆ ತೀರುವುದವರಿಗೆ ಒಂದು ಮೋಕ್ಷ ಸಿಗಲಿ ಅಂತ ನಾವು ಇಲ್ಲಿ ಆ ಕಾರ್ಯಕ್ರಮವನ್ನು ಇಡಲಾಗಿದೆ. ಅದರಂತೆ ನಾವು ಎಲ್ಲ ನಡೆದುಕೊಂಡು ಬಂದಿದ್ದೇವೆ. ಇದು ಕೇರಳದಲ್ಲಿ ಒಂದು ಸಿಸ್ಟಮ್ ಬೇರೆ, ಇಲ್ಲಿ ಸಿಸ್ಟಮ್ ಬೇರೆ. ಮತ್ತು ಕೇರಳದವರನ್ನು ಕರೆಸಿ ನಾವು ಭಟ್ರುಗಳನ್ನು ಸೇರಿಸಿ ನಾವು ಜಂಟಿಯಾಗಿ ಮಾಡಿದ್ದು ತುಂಬ ಸಂತೋಷದ ವಿಷಯ ಆಗಿತ್ತು. ಇಷ್ಟರವರೆಗೆ ಕೇರಳದ ಓಣಂ ಆಚರಣೆ ಉಡುಪಿಯಲ್ಲಿ ನಡೀತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ತರ್ಪಣ ಬಿಡುವ ಮಹತ್ವದ ಕೆಲಸ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ನಡೆದಿದೆ. ಕೇರಳ ಮೂಲದ ಕುಟುಂಬಿಕರು ಈ ಆಯೋಜನೆಯ ಮೂಲಕ ನಿಜವಾಗಿಯೂ ಖುಷಿಪಟ್ಟಿದ್ದಾರೆ. ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಸ್ವಲ್ಪ ಏರುಪೇರಾದರೂ ನಡೆಯುತ್ತೆ, ಆದರೆ ಮೃತರ ಆತ್ಮಕ್ಕೆ ಸದ್ಗತಿ ಕೊಡುವ ಬಲಿತರ್ಪಣಂ ಕೆಲಸ ಅದರದ್ದೇ ವಿಧಿವಿಧಾನ ಸಂಪ್ರದಾಯದಂತೆ ನಡೆಯಲೇಬೇಕು. ಇದನ್ನ ಅರಿತ ಕೇರಳ ಸಮಾಜಂ ಕೇರಳ ಮೂಲದ ಸಮುದಾಯದವರಿಗಾಗಿ ಇಂದಿನಿಂದ ಪ್ರತಿ ವರ್ಷ ಅಲ್ಲಿನ ಪದ್ಧತಿಯ ಅನುಸಾರ ನಡೆಸುವ ಕೆಲಸಕ್ಕೆ ಮುಂದಾಗಿದೆ. ದಿವಸ ಅದರ ಅವರ ಆತ್ಮಶಾಂತಿಗಾಗಿ ಪ್ರತಿ ವರ್ಷ ನಮ್ಮ ಕೇರಳದವರು ಮಾಡ್ತಾರೆ. ಆದರೆ ಹಿಂದಿನ ಎಲ್ಲ ವರ್ಷಗಳಲ್ಲಿ ಈ ಕೇರಳದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿದಂತಹ ಈ ಉಡುಪಿ ಜನರಿಗೋಸ್ಕರವಾಗಿ ಈ ಕೇರಳ ಸಮಾಜವು ಈ ವರ್ಷದಿಂದ ಕೇರಳದಿಂದ ತಾಂತ್ರಿಕರನ್ನು ಅಂದರೆ ಈ ತಂತ್ರ ವಿಧಿವಿಧಾನ ಅರಿತ ಅರ್ಚಕರನ್ನು ಕರೆಸಿಕೊಂಡು ಈ ಕಡತೀರದಲ್ಲಿ ಮಲ್ಪೆ ಕಡತೀರದಲ್ಲಿ ಇನ್ನು ಮುಂದೆ ವರ್ಷಂಪ್ರತಿ ಇದನ್ನು ಮಾಡುವಂತೇಳಿ ಒಟ್ಟಾರೆ ಕೇರಳ ಸಮಾಜದವರಿಗೂ ತುಳುನಾಡಿನ ಆಟಿ ಅಮಾವಾಸ್ಯೆಯಂದು ತಮ್ಮ ಸಂಪ್ರದಾಯದಂತೆ ಆಚರಿಸುವ ವ್ಯವಸ್ಥೆ ಉಡುಪಿಯ ಕೇರಳ ಸಮಾಜಂ ಸಂಸ್ಥೆ ಆಯೋಜನೆ ಮಾಡಿರುವುದು ನಿಜಕ್ಕೂ ವಿಶೇಷ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.